ಆನ್ಲೈನ್ ಟ್ರೇಡಿಂಗ್ ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಉಡುಪಿ ಸೆನ್ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ಅವರಿಂದ 4 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ. ಕಾಪು ತಾಲೂಕು ಕಟಪಾಡಿ ಸಮೀಪದ ಶಂಕರಪುರದ ನಿವಾಸಿಯೊಬ್ಬರಿಗೆ ಫೇಸ್ಬುಕ್ ಮೂಲಕ ಆರೋಹಿ ಅಗರ್ವಾಲ್ ಎಂಬ ಮಹಿಳೆಯ ಪರಿಚಯವಾಗಿದ್ದು 2025ರ ಫೆಬ್ರವರಿ ತಿಂಗಳಲ್ಲಿ ಆಕೆಯ ವಾಟ್ಸ್ಆಪ್ ನಂಬರ್ ಅನ್ನು ನೀಡಿ FXCM ಗೋಲ್ಡ್ ಟ್ರೇಡಿಂಗ್ಗೆ ಹಣ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಾಂಶ ಬರುತ್ತದೆ ಎಂದು ಮೆಸೇಜ್ ಮಾಡಿದ್ದ. ಅದನ್ನು ನಂಬಿದ ಶಂಕರಪುರದ ನಿವಾಸಿ ತಮ್ಮ ಬ್ಯಾಂಕ್ ಖಾತೆಯಿಂದ ಹಂತ ಹಂತವಾಗಿ ಒಟ್ಟು 75 ಲಕ್ಷ ರೂಪಾಯಿಗಳನ್ನು ವರ್ಗಾವಣೆ ಮಾಡಿದ್ದರು. ಆದರೆ ಬಳಿಕ ಯಾವುದೇ ಮಾಹಿತಿ ಇಲ್ಲದ ಕಾರಣ ಸಂಶಯಗೊಂಡ ಇವರು ಉಡುಪಿ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಂಡ ಸೆನ್ ಪೊಲೀಸ್ ಠಾಣಾ ಪೊಲೀಸ್ ನಿರೀಕ್ಷಕ ರಾಮಚಂದ್ರ ನಾಯ್ಕ್ ನೇತೃತ್ವದ ವಿಶೇಷ ತಂಡವು ಆರೋಪಿಗಳಾದ ಮಂಗಳೂರಿನ ಸುರತ್ಕಲ್ ಕೋಡಿಕೆರೆ ಪ್ರೇಮ್ನಗರದ 20 ವರ್ಷದ ಮೊಹಮ್ಮದ್ ಕೈಸ್, ಕಾಪು ತಾಲೂಕು ಹೆಜಮಾಡಿ ಬಳಿಯ ಕನ್ನಂಗಾರ್ ಮಂಜತೋಟ ನಿವಾಸಿ 20 ವರ್ಷದ ಅಹಮದ್ ಅನ್ವೀಸ್, ಬಂಟ್ವಾಳ ತಾಲೂಕು ಜೋಡುಮಾರ್ಗ ಶಾಂತಿ ಅಂಗಡಿ ಮನೆಯ ನಿವಾಸಿಗಳಾದ 30 ವರ್ಷದ ಸಫಾನ್ ಮತ್ತು 31 ವರ್ಷದ ತಾಸಿರ್ ಎಂಬುವರನ್ನ ದಸ್ತಗಿರಿ ಮಾಡಿ ಅವರಿಂದ ಮೊಬೈಲ್ ಫೋನ್ಗಳನ್ನು ಮತ್ತು 4 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದ ಇತರ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ದಸ್ತಗಿರಿ ಬಾಕಿ ಇದೆ.